ಕೊರೋನಾ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ವತಿಯಿಂದ ವೀಕೆಂಡ್ ಕರ್ಫ್ಯೂ ಜಾರಿಗೊಳಿಸಲಾಗಿದೆ. ಈ ನಿಟ್ಟಿನಲ್ಲಿ ಉಡುಪಿ ಜಿಲ್ಲೆಯ ನೂರಾರು ಯಕ್ಷಗಾನ ಕಲಾವಿದರು ಶನಿವಾರ ಹಾಗೂ ಭಾನುವಾರ ಕಲಾ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡುವಂತೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು. ಈ ವೇಳೆ ಪ್ರತಿಭಟನೆ ಉದ್ದೇಶಿಸಿ ಮಾಧ್ಯಮಗಳ ಜೊತೆ ಮಾತನಾಡಿದ ಕಲಾವಿದರು, ಕೋವಿಡ್ನ ನಿರ್ಬಂಧಗಳಿಂದಾಗಿ ರಾತ್ರಿ ನಡೆಯಬೇಕಾದ ಕಲಾ ಪ್ರದರ್ಶನಗಳನ್ನು ನಡೆಸಲು ಸಾಧ್ಯವಾಗುತ್ತಿಲ್ಲ. ಹರಕೆಯ ಬಯಲಾಟ ಅಭಿಮಾನಿಗಳ ಸರ್ಕಾರದಿಂದ ಯಕ್ಷಗಾನದಂತಹ ಪ್ರದರ್ಶನಗಳನ್ನು ನಡೆಸಲಾಗುತ್ತಿತ್ತು. ಈಗ ಅವಧಿ ಕಡಿತಗೊಂಡಿರುವ ಹಿನ್ನೆಲೆ ಮೇಳಗಳು ನಷ್ಟಕ್ಕೆ ಜಾರಿದೆ. ಇದರ ಪರಿಣಾಮವನ್ನು ಕಲಾವಿದರು ಎದುರಿಸುವಂತಾಗಿದೆ. ಕೊರೋನಾದಿಂದಾಗಿ ಕಳೆದ 2 ವರ್ಷಗಳಿಂದ ನಾವು ಸಂಕಷ್ಟಕ್ಕೆ ಸಿಲುಕಿದ್ದು, ಸರ್ಕಾರ 35 ವರ್ಷ ಮೇಲ್ಪಟ್ಟ ಕಲಾವಿದರಿಗೆ ಅಲ್ಪ ನೆರವನ್ನ ನೀಡುತ್ತಿದೆ. ನಮಗೆ ಯಾವ ನೆರವನ್ನೂ ನೀಡಿಲ್ಲ. ಆದ್ದರಿಂದ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಿ ಕಲಾ ಪ್ರದರ್ಶನ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಎಲ್ಲ ಕಲಾವಿದರ ಪರವಾಗಿ ಈ ನೈಟ್ ಕರ್ಫ್ಯೂನಿಂದಾಗಿ ಈಗಾಗಲೇ ಹೊಡೆತ ಸಾಕಷ್ಟು ನಾಟಕ ತಂಡಗಳು, ಮೇಳಗಳು ಮತ್ತು ಅದನ್ನು ಹೊಂದಿಕೊಂಡು ಮಾಡುವಂಥ ವ್ಯವಹಾರದವರು, ಧ್ವನಿವರ್ಧಕ, ಬೆಳಕಿನವರು, ಶಾಮಿಯಾನ ಇತ್ಯಾದಿ ಅನುಸರಣೆ ಮಾಡಿಕೊಂಡು ನಿಬಂಧನೆಗಳನ್ನು ಅಳವಡಿಸ್ಕೊಂಡು ನಾವು ಇದು ಮಾಡ್ತೇವೆ. ನೀವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಿರ್ಬಂಧಗಳನ್ನು ಹಾಕಬೇಡಿ, ನಿಯಮಗಳನ್ನು ಕೊಡಿ, ಪಾಲನೆ ಮಾಡ್ತೇವೆ. ಇಲ್ಲಿ 10 ಗಂಟೆವರೆಗೆ ಮಾಡೋದು, 11 ಗಂಟೆವರೆಗೆ ಮಾಡೋದು, ನಂತರ ಮುಗಿಸಿ ಹೋಗುವಾಗ ಅಲ್ಲಿ ಯಾರೋ ಮತ್ತೆ ಪೊಲೀಸರು ಮತ್ತು ಅಡ್ಡ ಹಾಕೋದು, ಮತ್ತು ಕಿರಿಕಿರಿ ಅದಕ್ಕಿಂತಲೂ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಕಾರ್ಯಕ್ರಮ ಮಾಡಿದರೆ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ. ಸರ್ಕಾರ ಜೊತೆಗೆ ನಾವು ಕೈ ಜೋಡಿಸ್ತೇವೆ. ಕಾಯಿಲೆಯನ್ನು ನಿಯಂತ್ರಣ ಮಾಡಬೇಕನ್ನೋದು ಇದು ಆಸಕ್ತಿ ನಮಗೂ ಇದೆ. ನಾವು ಕೈ ಜೋಡಿಸ್ತೇವೆ. ನೀವು ಕೂಡ ನಮ್ಮ ಜೊತೆ ಇರಬೇಕನ್ನುವಂಥ ಮನವಿಯನ್ನು ನಾವು ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ. ನಾವು ಹವ್ಯಾಸಿ ಕಲಾವಿದರು. ಎಲ್ಲ ನಾಟಕ, ಯಕ್ಷಗಾನ, ನೃತ್ಯ ಕಾರ್ಯಕ್ರಮ ಈಗ ಇದರಿಂದ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಹಾಗಾದರೆ ನಾವು ಎಲ್ಲಿ ಹೋಗ್ಬೇಕು ಸರ್? ನಮಗೆ ಬೇರೆ ಉದ್ಯೋಗ ಇಲ್ಲ. ನಾವು ಇದನ್ನೇ ಕಲೆಯನ್ನೇ ಜೀವನವಾಗಿ ನಾವು ಅಳವಡಿಸಿಕೊಂಡವರು. ದಯವಿಟ್ಟು ನಮ್ಮಂತಹ ಬಡ ಕಲಾವಿದರನ್ನು ಬದುಕಲಿಕ್ಕೆ ಬಿಡಿ, ನಮಗೆ ಈ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸರ್ಕಾರದ ಮುಖಾಂತರ ನಾನು ಕೇಳಿಕೊಳ್ತಾ ಇದ್ದೇನೆ. ಅಷ್ಟೇ, ಬೇಡಿಕೆ ಏನಿಲ್ಲ. ಈ ಲಾಕ್ಡೌನ್ ಅನ್ನೋದನ್ನು ಸ್ವಲ್ಪ ಸಡಿಲಿಸಿ, ನಿಯಮಗಳನ್ನು ಬದಲಾಯಿಸಿ, ಆದಷ್ಟು ಈಗ ಕಲಾವಿದರು ಹೇಳಿದಾಗೆ ಒಂದು 10 ಗಂಟೆ ಒಳಗೆ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿಕೊಳ್ತಾ ಇದ್ದೇನೆ. ಈ 1 ವರ್ಷ ನಮ್ಮದು ಕೋವಿಡ್ನಲ್ಲಿ ಕಳೆದೋಯ್ತು. ಅದರಲ್ಲಿ ನಾವು ಏನೋ ಸುಧಾರಿಸ್ಕೊಂಡಿದ್ದೇವೆ. ಯಾಕೆಂತ ಹೇಳಿದರೆ ಏನೋ ಒಂದು ಆ ಮಟ್ಟದಲ್ಲಿ ಮಾಡಿಕೊಂಡು ಕೆಲಸವನ್ನು ಉಳಿಸ್ಕೊಂಡು ಏನೋ ಮಾಡಿಕೊಂಡು ಆ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಆದರೆ ಈ ಸಾರಿ ಪುನಃ ಲಾಕ್ಡೌನ್ ಮಾಡಿ ನಮ್ಮೆಲ್ಲರನ್ನು ಒಂದು ಕಷ್ಟಕ್ಕೆ ಸಿಲುಕಿ ಹಾಕಿದ್ದಾರೆ. ಯಾಕೆಂತ ಹೇಳಿದರೆ ನಮ್ಮಲ್ಲಿ ಕೆಲಸದವರನ್ನು ಉಳಿಸ್ಕೊಳ್ಳೋದೇ ಕಷ್ಟ ಆಗಿದೆ. ಯಾಕೆಂತ ಹೇಳಿದರೆ ನಮ್ಮಲ್ಲಿ ಕೆಲಸದವರು ನಿಲ್ಲುವುದೇ ಇಲ್ಲ. ಯಾಕೆಂದರೆ ಅವರಿಗೆ ನಾವು ಸರಿಯಾದ ಸಂಬಳ ಆ ಟೈಮಿಗೆ ಕೊಡಬೇಕು. ಅದೆಲ್ಲ ಕೊಡಬೇಕಿದ್ರೆ ನಾವು ನಮ್ಮದೇ ಕಾರ್ಯಕ್ರಮಗಳನ್ನು ಸರಿಯಾಗಿ ಮಾಡಬೇಕು. ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶವೇ ಸರ್ಕಾರ ಕೊಡದಿದ್ದರೆ ನಾವು ಹೇಗೆ ಬದುಕೋದು? ಅಥವಾ ನಾವು ಬ್ಯಾಂಕ್ ಸಾಲದ ಮೂಲಕವೇ ನಾವು ಬದುಕ್ತಾ